ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಸತ್ಯವಂತರಿಗೆ ಇದು ಕಾಲವಲ್ಲ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ರಾಜ್ಯದಲ್ಲಿ ನಡೆದಿರತಕ್ಕಂಥ ಒಂದು ಘೋರ ದುರಂತ ಅಂತ ಹೇಳ್ಬೋದು. ಒಬ್ಬ ದಕ್ಷ ಅಧಿಕಾರಿ ಒಂದು ಅನುಮಾನಾಸ್ಪದವಾಗಿ ಸಾವಿಗೆ ಈಡಾಗಿರುವಂಥದ್ದು. ಈ ಪ್ರಕರಣ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿಯನ್ನು ಹಾಕಿರುವಂಥದ್ದು. ಈ ರಾಜ್ಯದ ಬಗ್ಗೆ ನಾವು ಈ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. 3:30ಕ್ಕೆ ಸರಿಯಾಗಿ ಡಿ.ಕೆ. ರವಿ ಅವರ ಆತ್ಮಹತ್ಯೆ ಅಲ್ಲ ಕೊಲೆ, ಇದರ ಬಗ್ಗೆ CBI ತನಿಖೆ ಆಗಬೇಕು ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ KS ಈಶ್ವರಪ್ಪನವರು ಕೂಡ ಆಗ್ರಹವನ್ನು ಮಾಡಿದರು. 3:30ಕ್ಕೆ ಸರಿಯಾಗಿ IAS ಅಧಿಕಾರಿ ಡಿ.ಕೆ. ರವಿ ಅವರ ನಿಗೂಢ ಸಾವಿನ ಬಗ್ಗೆ ಲೋಕಸಭೆಯಲ್ಲಿ ಕೂಡ ಒಂದು ವಿಚಾರವನ್ನು ಎತ್ತಲಾಯಿತು. ಧಾರವಾಡದ ಸಂಸದರಾದಂತಹ ಪ್ರಹ್ಲಾದ ಜೋಶಿ ಅವರು ಈ ಬಗ್ಗೆ ಲೋಕಸಭೆಯಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಇದೊಂದು ಅತಿ ದೊಡ್ಡ ದೌರ್ಬಲ್ಯ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಜೋಶಿ ಅವರು ಲೋಕಸಭೆಯಲ್ಲಿ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ಈ ದಕ್ಷ ಅಧಿಕಾರಿಯ ಮೇಲೆ ಒತ್ತಡವನ್ನು ಹೇರಿದ್ರು ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನು ವಿ ಸೋಮಣ್ಣ ಅವರು ಹೊರಗೆ ಹಾಕಿರುವಂಥದ್ದು. ಸುಮಾರು 40 ಕೋಟಿಗಿಂತಲೂ ಅಧಿಕ ತೆರಿಗೆಯನ್ನು ಆ ಸಚಿವರು ಕಟ್ಟಬೇಕಿತ್ತು. ಆದರೆ ಅವರು ತೆರಿಗೆ ಇಲಾಖೆಯ ಮೇಲೆ ಒತ್ತಡವನ್ನು ಹೇರಿ ಅದನ್ನು 40 ಲಕ್ಷ ಪಾವತಿಸುವಂತೆ ಮಾಡಿದ್ರು. ಆ ಸಚಿವರ ಒತ್ತಡವೇ ರವಿ ಅವರ ಸಾವಿಗೆ ಕಾರಣ ಅನ್ನುವ ಒಂದು ದಾಟಿಯಲ್ಲಿ ವಿ ಸೋಮಣ್ಣ ಅವರು ಮಾತನಾಡಿರುವಂಥದ್ದು ಮತ್ತು ಅವರು ಈ ಪ್ರಕರಣವನ್ನು CBIಗೆ ಒಪ್ಪಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಮುಂದೆ ಇಟ್ಟಿರುವಂಥದ್ದು. ಇದು 3:30ಕ್ಕೆ ಸರಿಯಾಗಿ ನಡೆದಂಥ ಘಟನೆ ಮತ್ತು ಆ ಸಚಿವರು ಯಾರು ಅನ್ನೋದರ ಬಗ್ಗೆ ವಿ ಸೋಮಣ್ಣ ಅವರು ಎಲ್ಲೂ ಕೂಡ ಬಾಯನ್ನು ಬಿಟ್ಟಿಲ್ಲ. ಇನ್ನು ಡಿ.ಕೆ. ರವಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಅವರ ಮಾವ ಹನುಮಂತರಾಯಪ್ಪ ಅವರು ಹೇಳಿದ್ದಾರೆ. ಯಾಕಂದರೆ ಅವರು ಅತ್ಯಂತ ಬಡತನದಿಂದ ಅತ್ಯಂತ ಕಷ್ಟದ ದಿನಗಳನ್ನು ನೋಡಿ ಮೇಲೆ ಬಂದಂಥ ಒಬ್ಬ ಹೋರಾಟದಿಂದ ಮುಂದೆ ಬಂದಂಥ ಒಬ್ಬ ದಕ್ಷ ಅಧಿಕಾರಿ, ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವಂಥ ಸಂದರ್ಭದಲ್ಲಿ ಕೂಡ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸದೆ ಅತ್ಯಂತ ಪರಿಶ್ರಮದ ಮೂಲಕ ಎದುರು ಬಂದಂಥ ಒಂದು ಹೋರಾಟದ ಮೂಲಕ ಮೇಲೆ ಬಂದಂಥ ಒಬ್ಬ ಅಧಿಕಾರಿ. ಅವರು ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ನೋಡಿದ್ದಾರೆ. ಹಾಗಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲ ಮನಸ್ಸಿನ ಅಧಿಕಾರಿ ಅಲ್ಲ ಅನ್ನುವಂಥ ಒಂದು ಮಾತನ್ನು ಅವರ ಮಾವ ಹನುಮಂತರಾಯಪ್ಪ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಕೋಲಾರ ಇಡೀ ಜಿಲ್ಲೆಯ ಇವತ್ತು ಒಂದು ಬೆಚ್ಚಿ ಬಿದ್ದಿರುವಂಥದ್ದು, ಕಂಬನಿ ಮಿಡಿತಾ ಇದೆ. ಎಲ್ಲ ಕಡೆಗಳಲ್ಲಿ ಕೂಡ ಆಕ್ರೋಶ ಇರುವಂಥದ್ದು, ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇರುವಂಥದ್ದು ಕೋಲಾರದಲ್ಲಿನ ವಾತಾವರಣ. ಅವರ ಅಭಿಮಾನಿಗಳಲ್ಲಿ ಒಬ್ಬ ಗೋಪಾಲ ಅನ್ನುವರು, 40 ವಯಸ್ಸಿನ ಗೋಪಾಲ ಅನ್ನುವರು ಮುಳಬಾಗಿಲು ತಾಲೂಕಿನ ತಿರುಮಣಹಳ್ಳಿಯಲ್ಲಿ ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಇದು ಡಿ.ಕೆ. ರವಿ ಅವರ ಪ್ರಕರಣದಲ್ಲಿ ನಡೆದಂಥ ಮೊದಲ ಒಂದು ಆತ್ಮಹತ್ಯೆ. ಇವರಿಗೆ ಒಬ್ಬ ದಕ್ಷ ಅಧಿಕಾರಿಗೆ ಸಾರ್ವಜನಿಕರು ಯಾವ ರೀತಿ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಡಿ.ಕೆ. ರವಿ ಅವರ ಅಭಿಮಾನಿ ಗೋಪಾಲ ಅನ್ನುವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಾವಿದು ಮಂಗಳೂರಿನ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ. ಉಡುಪಿಯಲ್ಲಿ ಕೂಡ ಹಲವಾರು ಸಂಘ ಸಂಸ್ಥೆಗಳು ಮನವಿಯನ್ನು ಸಲ್ಲಿಸಿದ್ದಾರೆ. ಒಬ್ಬ ದಕ್ಷ ಅಧಿಕಾರಿ ಈ ರೀತಿ ಅನುಮಾನಾಸ್ಪದವಾಗಿ ಸಾವಿಗೆ ಈಡಾಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಇವತ್ತು ಬಹಳ ಪ್ರಮುಖ ಸುದ್ದಿ ಆಗಿರುವಂಥದ್ದು. ಸಣ್ಣ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಈ ರೀತಿಯ ಪರಿಸ್ಥಿತಿಯಲ್ಲಿ ನಾವು ಹೇಗೆ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡೋದು? ಒಂದಷ್ಟು ಸಮಾಜಘಾತುಕರನ್ನು ಮೆಟ್ಟೋದಿಕ್ಕೆ ನಾವು ಹೋದರೆ ನಮ್ಮ ವಿರುದ್ಧ ಅವರು ಷಡ್ಯಂತ್ರವನ್ನು ಮಾಡ್ತಾರೆ. ಸರ್ಕಾರ ಕೂಡ ನೆರವಿಗೆ ಬರೋದಿಲ್ಲ. ಬದಲಾಗಿ ಸರ್ಕಾರದಲ್ಲಿರುವಂಥ ಕೆಲವು ಅಧಿಕಾರಿಗಳು, ಕೆಲವು ಜನಪ್ರತಿನಿಧಿಗಳೇ ಆ ಸಮಾಜಘಾತುಕರ ಬೆನ್ನಿಗೆ ನಿಲ್ಲುವಂಥ ಒಂದು ದುರಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಅನ್ನುವ ಮಾತನ್ನು ಕಿರಿಯ ಅಧಿಕಾರಿಗಳು ಕೂಡ ಅಲ್ಲಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು MG ಹೆಗಡೆ ಅವರಲ್ಲಿ ಕೇಳಬೇಕು. MG ಹೆಗಡೆ ಅವರೇ, ಈಗ ವಿ ಸೋಮಣ್ಣ ಅವರೊಂದು ಮಾತನ್ನೇ ಹೇಳಿದ್ದಾರೆ. ಅವರು ಹೇಳ್ತಾ ಇದ್ರು, ಒಬ್ಬರು ಸಚಿವರು, ರಾಜ್ಯದ ಪ್ರಭಾವಿ ಸಚಿವರು ಈ ಒಂದು ಅನುಮಾನಾಸ್ಪದ ಸಾವಿನ ಹಿಂದೆ ಇದ್ದಾರೆ ಅನ್ನುವಂಥ ಮಾತನ್ನು ವಿ ಸೋಮಣ್ಣ ಅವರು ಹೇಳಿದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇದೆ? ಇದು ಕೇವಲ ರಾಜಕೀಯ ಪ್ರೇರಿತವಾಗಿರುವ ಮಾತಾಗಿರ್ಬೋದಾ ಅಥವಾ ಇದು ಸತ್ಯಾಂಶಕ್ಕೆ ಹತ್ತಿರ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಈಗ ನಾವು ಈ ಘಟ್ಟದಲ್ಲಿ ಆ ರೀತಿಯ ತೀರ್ಮಾನಗಳನ್ನು, ಅಭಿಪ್ರಾಯಗಳನ್ನು ನಾವು ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ. ಆದರೆ ಹಿಂದಿನ ಇತಿಹಾಸದ ಕೆಲವು ಘಟನೆಗಳನ್ನು ನಾವು ಅವಲೋಕನ ಮಾಡಿದ್ರೆ ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಈ ಭ್ರಷ್ಟ ಅಧಿಕಾರಿಗಳಿಂದ ಡೊನೇಷನ್ ಸಂಗ್ರಹ ಮಾಡಿಸ್ತಾರೆ. ಪಾರ್ಟಿ ಫಂಡ್ ಬೇಕು ಇವರಿಗೆ, ಇದೆಲ್ಲ ಗೊತ್ತಿರದೆ ನಮ್ಮ ಟೋಲ್ ಗೇಟ್ ನಿಂದ ಹಿಡಿದು RTO ನಿಂದ ಹಿಡಿದು ಒಂದೊಂದು ಕಾರ್ಯಕ್ರಮ ಆಗುವಾಗಲೂ ಅಲ್ಲಿ ರಸೀದಿಗಳು ಹೋಗ್ತದೆ. ಮತ್ತೆ ಕೆಲವು ಮಿನಿಸ್ಟರ್ಗಳು ಅವರವರ ಆಫೀಸರ್ಸ್ ಗಳಿಗೆ ಇಷ್ಟಿಷ್ಟು ನೀನು ಸಂಗ್ರಹ ಮಾಡಿ ಕೊಡ್ಬೇಕು ಹೇಳಿ ಸೂಚನೆಯನ್ನೇ ಕೊಡ್ತಾರೆ. ಎಲ್ಲರಿಗೂ ಗೊತ್ತಿರುವಂತದ್ದೇ ಇದನ್ನ. ಆದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಚರ್ಚೆಯೂ ಆಗುದಿಲ್ಲ, ಇದ್ರ ಬಗ್ಗೆ ಯಾರು ಮಾತಾಡುದಿಲ್ಲ. ಹಾಗಾಗಿ ಇಲ್ಲ ಅಂತ ಹೇಳಿಕ್ಕೂ ಆಗುದಿಲ್ಲ. ಹಾಗಾಗಿ ಅದನ್ನ ರಾಜಕೀಯವಾಗಿ ಹೇಳಿಕೆ ಕೊಟ್ಟಿದ್ದ ಸಾಧ್ಯತೆಗಳು ಇದೆ. ಅಂದ್ರೆ ಈ ವ್ಯವಸ್ಥೆಯಲ್ಲಂತೂ ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೆಳೆಸಿಕೊಳ್ಳುವಂತದ್ದು
ಅದು 100% ಗ್ಯಾರಂಟಿ. ಕೇಸಲ್ಲಿ ಇದೆಯೋ ಇಲ್ಲೋ ಅಂತ ನಾನು ಈ ಘಟ್ಟದಲ್ಲಿ ನನಗೆ ಗೊತ್ತಿಲ್ಲ, ನಾನು ಹೇಳುದಿಲ್ಲ. ಏನಾಗಿದೆ ಅಂತಂದ್ರೆ ಈ ಹೋರಾಟಗಾರರು ಅಧಿಕಾರಿಯಾಗಿ ಇರ್ಬೋದು, ಒಬ್ಬ ಪತ್ರಕರ್ತ ಇರ್ಬೋದು, ಒಬ್ಬ ಮಾಹಿತಿ ಹಕ್ಕು ಹೋರಾಟಗಾರ ಇರ್ಬೋದು, ಅಥವಾ ನಮ್ಮಂತ ಸಾರ್ವಜನಿಕ ಹೋರಾಟಗಾರರಿಗೆ ಇವತ್ತು ಏನಾಗಿದೆ ಅಂತಂದ್ರೆ ಏನೇ ಮಾತಾಡಿದ್ರು ಆ ರೀತಿ ನೀವೊಂದು ಲೇಖನ ಬರೆದ್ರೆ ಅಥವಾ ನೀವು ಕಾರ್ಯಕ್ರಮ ಮಾಡಿದ್ರೆ ಅದನ್ನ ಆಮೇಲೆ ನೀವೇನ್ ಮಾಡಿದ್ರಿ ಹೋರಾಟ, ಅದ್ಯಾಕೆ ರಿಸಲ್ಟ್ ಬರ್ಲಿಲ್ಲ, ನಮಗೆ ಪ್ರೆಷರ್ ಹಾಕ್ತಾರೆ ಹೊರತು ಹೋರಾಟ ಮಾಡದ ಮನೆ ಮನೋಭಾವ ಇರ್ತಕ್ಕಂತ ಮನೆಯಲ್ಲಿ ಮಲಗುವವ್ರನ್ನ ಯಾರು ಪ್ರಶ್ನೆ ಮಾಡುದಿಲ್ಲ. ನನಗೆ ಇದು ಅನೇಕ ಸರಿ ಅನುಭವಕ್ಕೆ ಬಂದಿದೆ. ಅದೇನು ಬಿಟ್ಟದ್ದು, ಅದ್ಯಾಕೆ ಆಗುದಿಲ್ಲ ಅಂದ್ರೆ ನಮ್ಗೆ ಗುತ್ತಿಗೆ ಕೊಟ್ಟ ಹಾಗೆ ಒಂದು ಕಡೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಅಂತ ಹೋರಾಟ ಮಾಡುವನಿಗೆ ಇಡೀ ಸಮಾಜ ಶಕ್ತಿ ಕೊಡುದು ಹೇಗೆ ಅಂತ ಎಲ್ಲಿಯೂ ತಿಂಕ್ ಮಾಡುದಿಲ್ಲ. ಅಧಿಕಾರಿ ಇರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವರು ಇರ್ಬೋದು, ಮಾಧ್ಯಮದಲ್ಲಿ ಇರ್ಬೋದು, ಮಾಧ್ಯಮದಲ್ಲಿ ಅಂತವ್ರು ಹೋರಾಟ ಮಾಡಿ ಯಾರು ಅವ್ರಿಗೆ ಬೆಂಬಲ ಕೊಡ್ತಾರೆ? ಕೊಡುದಿಲ್ಲ. ಜೊತೆಗೆ ಇನ್ನೊಂದು ದುರಂತ ಏನು ಅಂತಂದ್ರೆ ರೆಕಗ್ನೈಸೇಷನ್. ನಮ್ಮಲ್ಲಿ ಕಾಂಟ್ರಾಕ್ಟ್ ತಕೊಂಡು ವಾರಾಯಿ ಯೋಜನೆ ಅಂತ ಕಾಂಟ್ರಾಕ್ಟ್ ತಕೊಂಡು ದುಡ್ಡು ಮಾಡಿ ಆ ದುಡ್ಡನ್ನು ಯೂನಿವರ್ಸಿಟಿಗೆ ಕೊಟ್ಟು ಡಾಕ್ಟರೇಟ್ ಕೊಡ್ತಾರೆ ಅಂತವರಿಗೆ. ಅದೇ ಒಬ್ಬ ಹೋರಾಟಗಾರರನ್ನು ಗುರುತಿಸಿ ಪ್ರೈಸ್ ಕೊಡುವಂಥ ಮನಸ್ಥಿತಿ ನಮ್ಮ ಸಮಾಜ. ಒಂದೇ ಒಂದು ಪ್ರಶಸ್ತಿಯನ್ನು, ಒಂದೇ ಒಂದು ಇದನ್ನು ಒಬ್ಬ ಅಣ್ಣಾ ಹಜಾರೆ ಅಂತವರಿಗೆ ಯಾಕೆ ನೀವು ಪದ್ಮಶ್ರೀಯ ಪದ್ಮಭೂಷಣ ಕೊಟ್ಟ ದಾಖಲೆ ಉಂಟಾ ನಮ್ಮ ದೇಶದಲ್ಲಿ? ನಮ್ಮ ಮಂಗಳೂರಲ್ಲಿ, ಉಡುಪಿಯಲ್ಲಿ ಬೇಕಾದಷ್ಟು ಅಂತಹ ಪ್ರಶಸ್ತಿಗಳಿದೆ. ಒಂದೇ ಒಂದು ಹೋರಾಟಗಾರರು ಕರೆದು ಅವರಿಗೆ ನೀವು ಸನ್ಮಾನ ಮಾಡಿದ್ದನ್ನು ನಾನು ನೋಡಲಿಲ್ಲ. ಬೇಕಾದಷ್ಟು ಜನ ಇದ್ದಾರೆ ಅಂತ ಹಿರಿಯರು. ಹಾಗಾಗಿ ಭಾಗಿಯಾದ್ರೆ ಅವರಿಗೆ ಬಹುಮಾನಗಳು ಸಿಗ್ತವೆ, ಅವ್ರಿಗೆ ಬಹುಮಾನಗಳು ನಾವು ದುಡ್ಡು ಕೊಡ್ತಾನೆ. ಹಾಗಾಗಿ ಅದು ಲೆಕ್ಕಾಚಾರ ಆಗ್ತದೆ. ಆದ್ದರಿಂದ ಇವತ್ತು ಒಬ್ಬ ಅಧಿಕಾರಿ ಈ ರೀತಿಯಾದಂತಹ ಒಂದು ಮರಣ ಹೊಂದದ್ದುಂಟಲ್ಲ, ತೀರಾ ನಾವು ಇದು ಒಂದು ಘಟನೆ ನೀವು ಇವತ್ತು ಒಂದು ದಿವಸ ಚರ್ಚೆ ಮಾಡ್ತೀರಿ, ನಾವು ಮಾತಾಡ್ತೇವೆ, ನಾಳೆ ತಾಸ್ತಿದೆ ನಮ್ಮದು ಬೆಳಗ್ಗೆ 9 ಗಂಟೆಗೆ. ಹಾಗಾಗಿ ಏನು ಬದಲಾಗುವುದಿಲ್ಲ ಹೇಳುವ ಪರಿಸ್ಥಿತಿ ಬಂದಿರೋದ್ರಿಂದನೇ ಜನರು ಕೂಡ ಅವ್ರು ಹೇಳಿದಾಗೆ ಒಂದು ರೀತಿ ನಿರಾಸಕ್ತಿ, ಏನಾಗೋದಿಲ್ಲ ಮಾರೆ ನಾವು ಬೊಬ್ಬೆ ಹೊಡೆದೆ ಅಂತ ಮಾಡೋದು. ಆದರೆ ನನ್ನ ಅಭಿಪ್ರಾಯ, ನಿಮ್ಮ ಟಿ ವಿಗಳಲ್ಲೂ ಚರ್ಚೆ ಆಗಬೇಕು, ನಮ್ಮಂಥವರು ಮಾತಾಡಬೇಕು, ಪತ್ರಕರ್ತರು ಬರೀತಾ ಇರಬೇಕು. ಎಲ್ಲಿಯೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಆ ಚಲನಶೀಲತೆ ಇದಕ್ಕೆ ಒಂದು ದಿವಸ ಉತ್ತರ ಕೊಡ್ತದೆ ಹೇಳುವಂಥ ಆಶಾವಾದಿ ನಾನು. ಎಸ್, ಕಿರಣ್ ಮಂಜನ್ ಬೈಲ್ ಅವರು, ನಾವು ಈ ಭಾಗದಲ್ಲಿ ಉಡುಪಿಯಲ್ಲಿ ನೋಡೋದಾದ್ರೆ ಇತ್ತೀಚೆಗೆ ಚಂದ್ರಶೇಖರ್ ಅಡಿಗ ಅವರು ಒಬ್ಬರು RTI ಕಾರ್ಯಕರ್ತನ ಕೊಲೆ ಆಯಿತು. ಒಬ್ಬ ಯಾರು ಈ ಭ್ರಷ್ಟಾಚಾರದ ವಿರುದ್ಧ ಈ ರೀತಿಯ ಒಂದಷ್ಟು ವಿರುದ್ಧ ಧ್ವನಿ ಎತ್ತುತ್ತಾರೆ ಅವರನ್ನು ವ್ಯವಸ್ಥಿತವಾಗಿ ಮಟ್ಟ ಹಾಕುವಂತ ಪ್ರಯತ್ನ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಆ ಮಾಫಿಯಾ ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಖಂಡಿತ ರಾಜಕಾರಣಿಗಳಿಗೂ ಕೂಡ ಅವರಿಗೊಂದು ಅನ್ಯೋನ್ಯವಾದ ಸಂಬಂಧವೂ ಇರುತ್ತೆ. ಆದರೆ ಈ ಎಲ್ಲವನ್ನು ಕೂಡ ಎದುರು ಹಾಕಿಕೊಂಡು ಒಂದೋ ಎರಡೋ ಅಧಿಕಾರಿಗಳು ಅಥವಾ ಪತ್ರಿಕೆಗಳು, ಒಂದಷ್ಟು ಸಾಮಾಜಿಕ ಕಾರ್ಯಕರ್ತರು ಇವರೆಲ್ಲ ಕೆಲಸ ಮಾಡಿದರೆ ಆಗ್ತದೋ, ಅಥವಾ ಇಡೀ ಸಮಾಜ ಇದರ ವಿರುದ್ಧ ಹೋರಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇದು ಒಬ್ಬೊಬ್ಬರ ಶ್ರಮ ಸಾಕಾಗುವುದಿಲ್ಲ. ಇಡೀ ಸಮಾಜ ಒಂದು ವ್ಯವಸ್ಥೆ ಅದಕ್ಕೆ ಪೂರಕವಾಗಿರಬೇಕು. ಈಗ ಇನ್ನೊಂದು ನಾವು ಗಮನಿಸಬೇಕಾದದ್ದು ಅಂತ ಹೇಳಿದರೆ, ಈಗ ಇತ್ತೀಚಿನ ಹೊಸ ಬಿಸಿ ರಕ್ತದ ಏನು ತರುಣರು IAS IPS ಇತ್ಯಾದಿ ಆಡಳಿತಾತ್ಮಕ ವ್ಯವಸ್ಥೆಗೆ ಬರ್ತಾರೆ, ಅವರು ಏನಾದರೂ ಸಮಾಜದಲ್ಲಿ ಪ್ರಗತಿಯನ್ನು ಮಾಡಬೇಕು ಅಥವಾ ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂಥ ಆಶಯದಲ್ಲಿ ಇರ್ತಾರೆ. ಅವರಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡತಕ್ಕಂಥ ಅವಕಾಶಗಳು ಕಡಿಮೆ, ಒಂದಿಬ್ಬರು ಇರಬಹುದು. ಆದರೂ ಕೂಡ ಸಾಮಾನ್ಯವಾಗಿ ಹೊಸ ಅಧಿಕಾರಿಗಳಲ್ಲಿ ಆ ಲಕ್ಷಣಗಳನ್ನು ನಾವು ಕಾಣ್ತೇವೆ. ಆದರೆ ಎಲ್ಲ ರಾಜಕಾರಣಗಳನ್ನು ಬಯಸುವುದು IAS IPS ಇತ್ಯಾದಿ ಆಡಳಿತಾತ್ಮಕ ಶಿಕ್ಷಣ ಪಡೆದಂಥ ಅಧಿಕಾರಿಗಳು ನಮ್ಮ ಕೈಗೊಂಬೆ ಆಗಿರಬೇಕು, ನಾವು ಹೇಳಿದ ಹಾಗೆ ಕೇಳಿದವರಾಗಿರ್ಬೇಕು ಅನ್ನುವಂಥ ಮನೋಭಾವದಲ್ಲಿ ಇರ್ತಾರೆ. ಅದು ಯಾವ ಪಕ್ಷದವರು ಅಂತಿಲ್ಲ, ಎಲ್ಲ ರಾಜಕಾರಣಿಗಳ ವ್ಯವಸ್ಥೆ ಇಷ್ಟೇ. ಬಗ್ಗದಿದ್ರೆ ವರ್ಗಾವಣೆ ಅನ್ನುವಂಥ ಅಸ್ತ್ರ ಇದೆ. ಹಾಗಾಗಿ ಈ ಕೆಟ್ಟ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಕೇವಲ ಮಾಧ್ಯಮಗಳು, ಹೆಗಡೆಯವರು ಹೇಳಿದಾಗೆ ಮಾಧ್ಯಮಗಳು ಕೂಡ ಸಹಕಾರಿ ಆಗಬೇಕು. ಯಾಕಂತ ಹೇಳಿದರೆ ಸಮಾಜದ ಕಾವಲು ನಾಯಿ ಆಗಿರುವಂಥ ಮಾಧ್ಯಮ ಕೇವಲ ಭ್ರಷ್ಟರನ್ನ ರಕ್ಷಣೆ ಮಾಡುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಆದರೆ ಸಮಾಜವೇ ಬದಲಾಗಿ ಹೋಗಿದೆ. ಸಮಾಜ ಇದಕ್ಕೆ ಪೂರಕವಾಗಿದ್ದರೆ ಮಾತ್ರ ಸಾಧ್ಯ, ಬಿಟ್ಟರೆ ಒಬ್ಬೊಬ್ಬರಿಂದ ಇದು ಆಗುದಿಲ್ಲ. ಇದು ಗಾಳಿಯಲ್ಲಿ ಅದೇನೋ ಹೇಳ್ತಾರಲ್ಲ, ವಿರುದ್ಧ ನಾವು ಈಜುವಂತ ಪ್ರಯತ್ನವನ್ನ ಮಾಡಿದ ಹಾಗೆ ಆಗತ್ತೆ. ಹೌದು. ಆದ್ರೆ ಇದರ ನಿರಾಸೆ ಪಟ್ಟುಕೊಂಡು ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ನಮ್ಮಷ್ಟಕ್ಕೆ ನಾವು ಕೂತ್ಕೊಳ್ಳುವಂಥದ್ದು ಕೂಡ ಅದು ಸರಿಯಲ್ಲ. ಎಸ್, ಇಲ್ಲಿ ನಾನು ಇಲ್ಲಿ ಒಂದು ಕೆಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಬೇಕು.
ಏನು ಇವತ್ತು ರಾಜೇಶ್ ಎಕ್ಸ್ಪೋರ್ಟ್ಸ್ ಇರ್ಬೋದು ಅಥವಾ ರೆಹಜಾ ಗ್ರೂಪ್ಸ್ ಇರ್ಬೋದು, ಇದರ 24 ಶಾಖೆಯ ಮೇಲೆ ಏಕಕಾಲದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ನ 24 ಶಾಖೆಗಳ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ಮಾಡಿ ಭಾಳ ದೊಡ್ಡ ಮಟ್ಟದ ತೆರಿಗೆಯನ್ನು ವಸೂಲು ಮಾಡಿದರು ಇವರು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಹೊರ ರಾಜ್ಯದ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ರಾಜ್ಯದಲ್ಲಿ ಬಂದು ತಮ್ಮ ಏನು ಅಧಿಕಾರವನ್ನು ಸ್ಥಾಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇವೆ. ಇವರು ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ? ಅದು ಕೂಡ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ರವಿ ಅವರು ಹೊರ ರಾಜ್ಯಗಳಲ್ಲಿ ಕೂಡ ಕಾರ್ಯನಿರ್ವಹಿಸಿದವರು, ನಮ್ಮ ರಾಜ್ಯದಲ್ಲಿ ಕೂಡ ಕಾರ್ಯನಿರ್ವಹಿಸಿದವರು. ಹಾಗಾಗಿ ಒಟ್ಟು ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ದಂಥ ರವಿಯವರ ಮೇಲೆ ಒಂದು ವ್ಯವಸ್ಥಿತವಾದಂಥ ತಂತ್ರ ಅವರನ್ನ ಈ ಸ್ಥಿತಿಗೆ ತಂದೊಡ್ಡಿದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಎಸ್, ಹೆಗಡೆ ಅವರೇ, ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಶಿವರಾಜ್ ತಂಗಡಿಗೆ ಅವರ ಹೆಸರು ಒಂದು 2-3 ಸಲ ಮಾಧ್ಯಮಗಳಲ್ಲಿ ಬಂದು ಹೋಯ್ತಾಗ ಅವ್ರು ಹೇಳ್ತಿದ್ರು, ನಮ್ಮ ತುಳಸಿ ಮದ್ದನೇನಿ ಪ್ರಕರಣದಲ್ಲಿ ಕೂಡ ಅವರ ಹೆಸರು ಬಂತು. ಆಮೇಲೆ ಈ ಪ್ರಕರಣದಲ್ಲಿ ಕೂಡ ಇವರನ್ನ ಈ ಹಿಂದೆ ಒಮ್ಮೆ ವರ್ಗಾವಣೆ ಮಾಡಿದ್ರು ಅವರು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬಂತು. ಒಟ್ಟಿನಲ್ಲಿ ರಾಜಕಾರಣಿಗಳು ಇದರ ಹಿಂದೆ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ತನ್ನ ಒಂದಷ್ಟು ವ್ಯಕ್ತಿಗಳನ್ನು, ತನ್ನ ರಾಜಕೀಯದ ಕೆಲವಾರು ಅಭ್ಯರ್ಥಿಗಳನ್ನು, ಜನಪ್ರತಿನಿಧಿಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವುದಿಲ್ಲ ಅನ್ನುವ ಹೇಗೆ ಹೇಳೋದು? ಯಾಕಂದರೆ ಮಲ್ಲಿಕಾರ್ಜುನ ಬಂಡೆ ಅವರ ಪ್ರಕರಣ ಕೂಡ ಹೀಗೆ ಮುಚ್ಚಿ ಹೋಯಿತು, ಅದರ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ. ಆಮೇಲೆ ನೋಡಿ, ರಾಜಕೀಯ ಪಕ್ಷ ಯಾವುದೇ ಬೇಕಾದ್ರೆ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇತ್ತೀಚಿನ ಅನೇಕ ಪ್ರಕರಣಗಳನ್ನೆಲ್ಲ ಗಮನ ನೋಡುವಾಗ ಇವರು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನ ಮಾಡ್ತಾರೆ ಅಂತ ನನಗನ್ನಿಸ್ತದೆ. ಯಾಕೆಂತಂದರೆ ನೋಡಿ, ಈಗ ನಿಜವಾಗಿ ಪ್ರಾಮಾಣಿಕತನ ಇದ್ದರೆ ರಾಜಕೀಯ ಪಕ್ಷಗಳಲ್ಲಿ, ಈಗ ಕಾಂಗ್ರೆಸ್ ಆಡಳಿತ ಪಕ್ಷ, BJP ವಿರೋಧ ಪಕ್ಷ. ಈಗ BJPಯವರು ಏನೋ ಧರಣಿಗೆ ಕೂತ್ಕೊಳ್ತಾರೆ, ಹೋರಾಟ ಮಾಡ್ತಾರೆ. ಇವನು ಕಾಂಗ್ರೆಸ್ನವರು ಮಾಡಬೇಕು ಸ್ವಾಮಿ. ನಿಜವಾಗಿ ಅವರಿಗೆ ಸಮಾಜದ ಮೇಲೆ ಮತ್ತು ಸಾಮಾಜಿಕ ಕಳಕಳಿ ಇದ್ದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಕ್ಷವಾಗಿ ಇಲ್ಲ, ನೀವು ಇದರ ಬಗ್ಗೆ ಸತ್ಯಾನ್ವೇಷಣೆ ಮಾಡಬೇಕು ಅಂತ ಯಾಕೆ ಧ್ವನಿ ಎತ್ತಬಾರ್ದು? ಇವರು ಮಾತಾಡೋದಿಲ್ಲ. ಇವರು ನಮ್ಮ ಪಕ್ಷ ಆಡಳಿತದಲ್ಲಿ ಉಂಟು, ನಾವೆಂತ ಮಾಡೋದು ಅಲ್ಲ ಅದು. ಅದೇ ರೀತಿ BJPಯವರ ಆಡಳಿತದಲ್ಲಿದ್ದಾಗ ಸರ್ಕಾರದ ತಪ್ಪುಗಳಾದಾಗಲೂ ಕೂಡ ಕಾರ್ಯಕರ್ತರು ಪ್ರಶ್ನೆ ಕೇಳಬೇಕು. ಇಲ್ಲಿ ಏನಾಗಿದೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರನ್ನೆಲ್ಲ ಪ್ರಶ್ನೆ ಕೇಳುವವರೇ ಇಲ್ಲ, ಇವರನ್ನೆಲ್ಲ ಚರ್ಚೆ ಮಾಡುವವರೂ ಇಲ್ಲ, ಯಾರಿಗೂ ಪ್ರಶ್ನೆ ಕೇಳಬಾರ್ದು. ಹಾಗಾಗಿ ಬಾಳಂಗೋಚಿ ಸಂಸ್ಕೃತಿ ಇದೆಲ್ಲ. ಇವತ್ತು ಧರಣಿ ನಿಜವಾಗಿ ಕಾರ್ಯಕರ್ತರು ಕೂತ್ಕೊಂಡ್ರೆ ನಾನು ಶಾಬಾಸ್ ಹೇಳ್ತೇನೆ ಅವರಿಗೆ. ಯಾಕೆಂದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಸಾವಿನ ಬಗ್ಗೆ ತನಿಖೆ ಮಾಡಿ ಹೇಳುವಂತ ಧೈರ್ಯವನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಆಡಳಿತ ಪಕ್ಷ ಆದ್ರೆ ಏನ್ ತಪ್ಪು? ಇವರಿಗೆ ಬೇಕಾದಾಗ ಇವರು ಹೋರಾಟ ಮಾಡೋದಿಲ್ವಾ? BJP ಪಕ್ಷ ಆಡಳಿತದಲ್ಲಿದ್ದಾಗ ಇವರ ಡಿಮಾಂಡ್ಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇವರು ಹೋರಾಟ ಮಾಡೋದಿಲ್ವಾ? ಇದು ಪಕ್ಷಾತೀತವಾಗಿರುವಂತಹ ಸಮಸ್ಯೆ. ಇಲ್ಲಿ ಒಂದು ಹೈಕಮಾಂಡ್ ಸಂಸ್ಕೃತಿ ಸಮಸ್ಯೆ. ಅವರು ಇದೆಲ್ಲವೂ ಸಾಮಾಜಿಕ ಪ್ರತಿಭಟನೆ ಮಾಡಬೇಕು, ಹೈಕಮಾಂಡ್ ಹೇಳದಿದ್ರೆ ಪ್ರತಿಭಟನೆ ಮಾಡಬಾರದು, ಈ ರೀತಿಯ ಮನಸ್ಥಿತಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಇದೆ, ಉಂಟು. ಹಾಗಾಗಿ ಈಗ ನೀವೇನು ಮೊದಲು ಪ್ರಶ್ನೆ ಕೇಳಿದ್ರಿ, ರಾಜಕೀಯ ಪಕ್ಷಗಳು ಮುಚ್ಚಿ ಹಾಕಿ ಬಿಡ್ಬೋದಾ ಸರ್ಕಾರ? ಖಂಡಿತವಾಗಿಯೂ ಅದಕ್ಕೆ ಮೊದಲನೇ ಪ್ರಯತ್ನ ಮಾಡೋದು. ಇನ್ನೇನಾದ್ರು ನೀವು ಮಾಧ್ಯಮದವರು ಹಿಡ್ಕೊಂಡು ಜಾಡಿಸ್ತಿದ್ರೆ ಒಂದು 15 ದಿವಸ ಮತ್ತೆ ತಲೆ ಕೆಟ್ಟು ಏನಾದರೂ ಒಂದು ಮಾಡಿಯಾರೆ ಬಿಟ್ಟರೆ, ಇವರು ಬೇರೆ ಯಾವುದು ಜನರು ಹೋರಾಟ ಅಷ್ಟೇ. ಕೋಲಾರದಲ್ಲಿ 1-2 ದಿವಸ ಹೋರಾಟ ಆಗ್ತದೆ, ಆಮೇಲೆ ಮುಗೀತು, ಆಮೇಲೆ ಏನೋ ಒಂದು ರಿಪೋರ್ಟ್ ಹಾಕಿ ಕೈ ತೊಳ್ಕೊಳ್ತಾರೆ. ಆದ್ದರಿಂದ ನಮಗೆ ಹೇಳಲಿಕ್ಕೆ ಬೇಸರ ಆಗ್ತದೆ ಮತ್ತು ನಾಚಿಕೆಯೂ ಆಗ್ತದೆ. ಏನಂದರೆ ನಮ್ಮ ರಾಜಕೀಯ ಪಕ್ಷಗಳು ಕಾರ್ಯಕರ್ತರು ಮತ್ತು ನಾಯಕರಿಗೆ ಏನಾಗಿದೆ ಅಂತ, ಇವರಿಗೆ ಈ ನಿಕೃಷ್ಟ ಸ್ಥಿತಿಗೆ ಇವರಿಗೆ ಯಾಕೆ ತಲುಪಿದ್ರು ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಹೆಗಡೆ ಅವರೇ, ಬಹಳ ಪ್ರಮುಖವಾಗಿ ಇವರು BJP ಅವರು ಹೇಳುವಂಥದ್ದು CBIಗೆ ಕೊಡಿ ಅಂತ. ಈಗ ಮುಖ್ಯಮಂತ್ರಿಗಳು CIDಗೆ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಇಲ್ಲೂ ಕೂಡ ರಾಜಕೀಯ ನಡೀತಾ ಇದೆಯೋ? ಅಂದರೆ ಎಲ್ಲ ಈಗೋ ಏನಂದರೆ ಇದೆಲ್ಲ ಹೇಳ್ತೇನೆ, CBI CID ಇದೆಲ್ಲ ನಾನು ಇದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಏನಂದರೆ 2 ಒಳ್ಳೆ ಕಾನ್ಸ್ಟೇಬಲ್ ಸಾಕು, ಅವನಿಗೆ ಫುಲ್ ಪವರ್ ಕೊಟ್ಟರೆ ಉಂಟಲ್ಲ, ಅಷ್ಟು ಒಳ್ಳೆ ಚುರುಕಿನ ಕಾನ್ಸ್ಟೇಬಲ್ಸ್ಗಳಿದ್ದಾರೆ ನಮಗೆ ಬೇಕಾದಷ್ಟು ಜನರಿಗೆ ಗೊತ್ತಾ ಉಂಟು. ಒಳ್ಳೆ ಕಾನ್ಸ್ಟೇಬಲ್ಸ್ 2 ಜನರನ್ನು ಕೊಟ್ಟರೆ ನಿಮ್ಮ ಯಾರದು ಉಡುಪಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಮರ್ಡರ್ ಆಯ್ತಲ್ಲ, ಅಂಥ ಪ್ರಕರಣದಿಂದ ಹಿಡಿದು ಈ ಪ್ರಕರಣಕ್ಕೂ ಚುರುಕಿನ ಕಾನ್ಸ್ಟೇಬಲ್ಸ್ಗಳು ಇದು CIDಗಳು ಬೇಕು, ಅವರು ಬೇಕು. ಇದೆಲ್ಲ ರಾಜಕೀಯವಾಗಿ ಹೇಳುವ CBIಯೇ ಬೇಕು. ಯಾಕೆ CBI ಇರೋದು ಯಾರು? ಎಲ್ಲ ಇವರೇ. CIDಯಲ್ಲಿ ಇರೋದು ಯಾರು? ಇವರೇ.
ಅದೇ ರೀತಿಯ ಪೊಲೀಸ್ ಟ್ರೈನಿಂಗ್ ಈಸ್ ಎ ಸಿಂಗಲ್ ಸಿಸ್ಟಮ್ ನಮ್ಮ ದೇಶದಲ್ಲಿ. ಬೇರೆ ಬೇರೆ ಏನೋ ಅಲ್ಲಿ ಡಿಗ್ರಿ ಬೇರೆ ಬೇರೆ ಇಲ್ಲ ಅವರಿಗೆ. BA ಇನ್ ಕನ್ನಡ ಪೊಲೀಸ್ ಇನ್ಸ್ಪೆಕ್ಟರು, BA ಇನ್ ಸಂಸ್ಕೃತ CBI. ಎಜುಕೇಷನ್ ಸಿಸ್ಟಮ್ ಒಂದೇ ಇರೋದು ಅವರಿಗೆಲ್ಲ. ಅವರಿಗೆ ಅವಕಾಶಗಳುಂಟು, ಹೆಚ್ಚಿನ ಅಧಿಕಾರ ಉಂಟು, ಅದಕ್ಕೆ ಅವರು ಯಶಸ್ವಿ ಆಗ್ತಾ ಹೋಗ್ತಾರೆ ಅದನ್ನು ಅಧ್ಯಯನ ಮಾಡಿಕೊಂಡು. ಹಾಗಾಗಿ ನಿಜವಾಗಿ ಪ್ರಾಮಾಣಿಕವಾಗಿದ್ದರೆ ಇವರು ಸಿದ್ದರಾಮಯ್ಯ ಒಳ್ಳೆ ಒಬ್ಬ ಇನ್ಸ್ಪೆಕ್ಟರ್ನ ಕರೆದು, ಯಾರು ನಿನಗೆ ಫೋನ್ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ, ನೀನು ನಿರ್ಧಾರವಾಗಿ ಹೋಗಿ ಮಾಡಿ ಹೇಳಿದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಒಬ್ಬ ಇನ್ಸ್ಪೆಕ್ಟರ್ 2 ಕಾನ್ಸ್ಟೇಬಲ್ ಬಿಟ್ಟರೆ ನಾಳೆ ನಾಡಿದ್ದು ನಿಮಗೆ ಅದರದ್ದು ಮಾಹಿತಿ ಅವರು ಕೊಡ್ತಾರೆ. ಎಸ್, KJ ಜಾರ್ಜ್ ಅವರು ಗೃಹ ಸಚಿವರಾಗಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ಗೃಹ ಸಚಿವರು ಎಲ್ಲಾದರೂ ಇಲ್ಲೊಂದು ಅವರ ದೌರ್ಬಲ್ಯ ಎಲ್ಲೋ ಒಂದು ಕಡೆಯಲ್ಲಿ ಎದ್ದು ಕಾಣ್ತಾ ಇದೆ, ಅಥವಾ ಇಲಾಖೆಯ ಮೇಲೆ ಅವರಿಗೆ ಯಾವುದೇ ರೀತಿಯ ಹೋಲ್ಡ್ ಇಲ್ಲ, ಈ ರೀತಿಯಾಗಿ ಏನಾದರೂ ಮೇಲ್ನೋಟಕ್ಕೆ ಕಾಣ್ತಾ ಇದೆಯಾ? ಈಗ ರಾಜ್ಯದ ಕಾನೂನು ಸುವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಒಂದಷ್ಟು ಲೋಪದೋಷಗಳಿದೆ ಅಂತ ಅನಿಸ್ತಾ ಇದೆಯಾ? ಖಂಡಿತ. ಈಗ ರಾಜ್ಯದಲ್ಲಿ ನಡೆದಂಥ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಅದು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬೆರಳೆಣಿಕೆ ವರ್ಷಗಳಲ್ಲೇ ಈ ಘಟನೆ ನಡೀತಾ ಇರುವಾಗ ಬಹುಶಃ ಇದು ಕೆಲವರನ್ನು ರಕ್ಷಿಸುವ ಪ್ರಯತ್ನ ಮಾಡ್ತಾ ಇದೆ. ಖಂಡಿತ ಆ ಭಾವನೆ ಖಂಡಿತ ಜನಸಾಮಾನ್ಯರಲ್ಲಿ ಮೂಡಿ ಬಂದಿದೆ. ಎಸ್, ಏನ್ ಹೇಳ್ತೀರಿ MJ ಹೆಗ್ಡೆ ಅವರೇ, ಇದರಲ್ಲಿ ಯಾರನ್ನಾದ್ರೂ ರಕ್ಷಿಸುವಂತ ಪ್ರಯತ್ನ ನಡೀತಾ ಇದೆಯಾ ರಾಜ್ಯ ಸರ್ಕಾರದ ವತಿಯಿಂದ? ನೋಡಿ, ಅನೇಕ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಡೀಲ್ ಮಾಡಿದ ರೀತಿ ನೋಡಿದರೆ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಹೊರಟಿದಾರ ಅಥವಾ ಅನುಭವದ ಕೊರತೆ ಯಾವುದೊಂದು ನಮ್ಗೆ ಅರ್ಥ ಆಗೋದಿಲ್ಲ. ಅವರು ಇವನ್ನು ನಿಮ್ಮ ಶಿವಮೊಗ್ಗದ ಪ್ರಕರಣ ಡೀಲ್ ಮಾಡಿದ್ದು ಸ್ಥಿತಿ, ಮಗು ನಂದಿತಾ ಪ್ರಕರಣ, ಎಲ್ಲಿಯೋ ಅದನ್ನು ಎಷ್ಟು ಚಂದ ಮಾಡಿ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟು ಸೈಲೆಂಟ್ ಮಾಡುವಂಥ ಕಾನೂನು ವ್ಯವಸ್ಥೆಗೆ ಭಂಗ ಬರದಾಗೆ ನೋಡಿಕೊಳ್ಬೋದಿತ್ತು. ಅಂಥದನ್ನೆಲ್ಲ ಎಳಿಲಿಕ್ಕೆ ಬಿಡ್ತಾರೆ. ಇನ್ನೊಂದು ಕಡೆ ಕೆಲವು ಪ್ರಕರಣಗಳಲ್ಲಿ ಇವರು ತೀರ್ಮಾನ ಬರಲಿಕ್ಕೆ ಅನೇಕ ದಿನಗಳಾಗ್ತದೆ. ಈಗ ನೋಡಿ, ನಮ್ಮ ವಿಧಿವಿಜ್ಞಾನ ಮತ್ತು ಪತ್ತೇದಾರಿ ಈ ರೀತಿಯ ಶಿಕ್ಷಣ ವ್ಯವಸ್ಥೆ ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿದೆ. ಈಗ ಅವರ ಟೆಲಿಫೋನುಗಳು ಮತ್ತು ಇಮೇಲ್ಗಳು ಇದನ್ನೆಲ್ಲವನ್ನು ಕೂತ್ಕೊಂಡು ಎಷ್ಟು ಬೇಗ ಸಾಧ್ಯ ಉಂಟು ಅಷ್ಟು ಬೇಗ ಅವರಿಗೆ ಉತ್ತರ ಕೊಡಬೇಕು ಅಂತಿದ್ರೆ ಇಮ್ಮಿಡಿಯೇಟ್ ಅದಕ್ಕೆ ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದ್ದರೆ, ನಮ್ಮ ದುರಂತ ಅಂದರೆ ವಿಧಿವಿಜ್ಞಾನ ಪ್ರಯೋಗಶಾಲೆಗೆ ಹೋದ ಕೆಲವು ಇದು ಏನು ಪ್ರಯೋಗಶಾಲೆಗೆ ಕಳಿಸ್ತಾರೆ ಅಲ್ಲ, ಅದರ ರಿಸಲ್ಟ್ ಬರಲಿಕ್ಕೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಕಾಯ್ಬೇಕಂದ್ರೆ ಹೈದರಾಬಾದಿಗೆ ಹೋಗ್ಬೇಕು ಹೇಳ್ತಾರೆ, ಅಲ್ಲಿ ಹೋಗ್ಬೇಕು ಹೇಳ್ತಾರೆ, ಅದು ರಿಸಲ್ಟ್ ಬರುವುದಿಲ್ಲ. ಹಾಗಾಗಿ ಇದೆಲ್ಲ ನೋಡುವಾಗ ಇವರು ಪರ್ಪಸ್ಲಿ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಒಂದು ವಿಧಿವಿಜ್ಞಾನ ಪ್ರಯೋಗಶಾಲೆಯನ್ನ ಕರ್ನಾಟಕದಲ್ಲಿ ತೆರೀಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ವಾ? 4 ವರ್ಷ ಇವರಿಗೆ ಬಡವರಿಗೆ ಇಲ್ಲಿ 50 ರೂಪಾಯಿ ಊಟ, ಇವರಿಗೆ ಅಲ್ಲಿ ಗತಿಗೆಟ್ಟು 12 ರೂಪಾಯಿಗೆ MP ಗಳಿಗೆ ಊಟ. ಇವರಿಗೆ ಅದಕ್ಕೆಲ್ಲ ದುಡ್ಡುಂಟು. ಪುನಃ ಅದಕ್ಕೆ ಕನ್ಸೆಷನ್ನು ಸಿಕ್ಕಲ್ಲಿ ದುಡ್ಡು ಖರ್ಚು ಮಾಡಲಿಕ್ಕೆ ವಿದೇಶಿ ಪ್ರವಾಸಕ್ಕೆ ಇವ್ರ ಹತ್ರ ದುಡ್ಡುಂಟು. 4 ಇಂಥದ್ದು ಇಂಪಾರ್ಟೆಂಟ್ ನಮ್ಮ ಸಮಾಜದಲ್ಲಿ ಬೇಕಾದಂಥದ್ದು ಒಮ್ಮೆ ಮಾಡಿದರೆ ಸಾಕಣ್ಣ. ಇದನ್ನೆಲ್ಲ ಒಮ್ಮೆ ಮಾಡಿದರೆ ಈ ವ್ಯವಸ್ಥೆಗಳನ್ನು ಅದು ಶಾಶ್ವತ ಪರಿಹಾರ ಆಗ್ತದೆ ಮತ್ತು ಅನೇಕ ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಿರುವಾಗ ಅದು ಕೂಡ ಇಲ್ಲ. ಹಾಗಾಗಿ ಇದನ್ನೆಲ್ಲ ನೋಡುವಾಗ ಇವರಿಗೆ ಆಸಕ್ತಿ ಇಲ್ಲ, ಇಚ್ಛಾಶಕ್ತಿಯೂ ಇಲ್ಲ, ಪ್ರಾಮಾಣಿಕತೆ ಅಂತೂ ಗೊತ್ತುಂಟಲ್ಲ ನಿಮಗೆ, ನಾವೇನು ಹೇಳಬೇಕಾಗಿಲ್ಲ. ಒಟ್ಟಿನಲ್ಲಿ ಈ ರೀತಿಯ ಪ್ರಕರಣಗಳು ಈ ಹಿಂದೆ ಬಿಹಾರದಲ್ಲೋ ಅಥವಾ ಯಾವುದೋ ಉತ್ತರ ಪ್ರದೇಶದ ಪ್ರಕರಣಗಳಲ್ಲೂ ಜಾರ್ಖಂಡ್ನಂಥ ಹಿಂದುಳಿದ ಪ್ರದೇಶಗಳಲ್ಲಿ ನಡೀತಾ ಇತ್ತು ಅನ್ನುವಂಥದ್ದು. ಈಗ ಬುದ್ಧಿವಂತರ ನಾಡು ಅನ್ನುವಂತಹ ಕರ್ನಾಟಕದಲ್ಲಿ ಕೂಡ ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ದಕ್ಷ ಅಧಿಕಾರಿಗಳು ಹೇಗೆ ಕೆಲಸ ಮಾಡಬಹುದು ಅನ್ನುವ ಚಿಂತೆಯಲ್ಲಿ ಮುಳುಗಿರುವಂತಹ ಒಂದು ಸಂದಿಗ್ಧವಾದ ಪರಿಸ್ಥಿತಿ. ಇದರ ಬಗ್ಗೆ ನಾವು ಇನ್ನಷ್ಟು ಚರ್ಚೆಯನ್ನು ಮಾಡಬೇಕು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.